ಒಬ್ಬ ಆತ್ಮೀಯ ಮಿತ್ರ ಪ್ರವೀಣ್ ಪೂಜಾರಿ ನೆಟ್ಟಾರು ಇವರನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೇವೆ. ಅದರ ನೋವು ಅವರ ಮನೆಯವರ ಜೊತೆಗೆ ಇಡೀ ಸಮಾಜಕ್ಕೆ, ದೇಶವೇ ಒಂದು ಕಣ್ಣೀರಿಡುವಂತಹ ಸ್ಥಿತಿಯಲ್ಲಿ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುವಂತಹ ಕುಟುಂಬದ ದಿನಗಳು ಈಗ ಕಾಣ್ತಾ ಇವೆ. ಈ ನಿಟ್ಟಿನಲ್ಲಿ ಇಂಥ ಕುಕೃತ್ಯಗಳು ನಡೆಯದಂತೆ ಸರ್ಕಾರ ಕೂಡ ಜವಾಬ್ದಾರಿ ವಹಿಸಬೇಕು. ಅದೇ ರೀತಿ ರಾಜಕೀಯ ನಾಯಕರುಗಳು, ಜನಪ್ರತಿನಿಧಿಗಳು ಇದರ ಕೂಡ ಬಗ್ಗೆ ಗಮನ ಕೊಡಬೇಕು. ಪ್ರವೀಣ್ ನೆಟ್ಟಾರ್ ಎನ್ನುವಂಥ ವ್ಯಕ್ತಿ ಒಬ್ಬ ಹಿಂದೂ ಸಮಾಜದಲ್ಲಿ ಹುಟ್ಟಿ ತನ್ನ ಕೌಟುಂಬಿಕ ಜೀವನದ ಜೊತೆಗೆ ಸಮಾಜದಲ್ಲಿ ಒಬ್ಬ ಸಂಘಟಕನಾಗಿ, ಧಾರ್ಮಿಕ ಸೇವಾ ಕಾರ್ಯಗಳಲ್ಲಿ ಕಾರ್ಯಕರ್ತನಾಗಿ ಎಲ್ಲದರಲ್ಲೂ ಮುಂದು ಎನ್ನುವಂಥ ರೀತಿಯಲ್ಲಿ ಸಮಾಜಕ್ಕೆ ಒಂದು ತನ್ನ ಕಿಂಚಿತ್ತು ಸೇವೆಯನ್ನು ನೀಡಿದವ. ಅಂಥ ಒಂದು ಮಾಣಿಕ್ಯವನ್ನು ನಾವು ಕಳೆದುಕೊಂಡಿದ್ದೇವೆ. ಇಂಥ ಸ್ಥಿತಿ ಮುಂದೆ ಸಮಾಜದಲ್ಲಿ ಆಗಬಾರ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಹಿಂದೂ ಸಮಾಜ ಸಂಘಟನಾತ್ಮಕವಾಗಿ ಬೆಳೆಯಬೇಕು. ಇದಕ್ಕೆಲ್ಲರ ಸಹಕಾರ ಬೇಕು. ಅವರ ಅಗಲುವಿಕೆಯ ನೋವು ಅವರ ಕುಟುಂಬಕ್ಕೆ, ಸಮಾಜಕ್ಕೆ ಆದ ನಷ್ಟ, ಅದನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಆಶಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.